ವಿಟ್ಲ ಪಟ್ಟಣ ಪಂಚಾಯಿತಿಯ ಸಾಮಾನ್ಯ ಸಭೆ ಗುರುವಾರ ನಡೆಯಿತು। ಈ ಸಂದರ್ಭದಲ್ಲಿ ಅನೇಕ ವಿಚಾರಗಳ ಕುರಿತಾಗಿ ಸದಸ್ಯರ ಮಧ್ಯೆ ವಾಗ್ವಾದಕ್ಕೆ ಹಲವು ವಿಚಾರಗಳು ಕಾರಣವಾದವು। ಮನೆಯ ಕಟ್ಟು ವಿಚಾರ ಸೇರಿ ಅಗತ್ಯ ದಾಖಲೆಗಳಿಗೆ ಜನರು ನಿತ್ಯ ಅಲೆದಾಡುವ ಪರಿಸ್ಥಿತಿ ಇದೆ। ಶಾಶ್ವತ ಫಲಕ ಸೇರಿ ಜಾಹೀರಾತು ಫಲಕಗಳಿಂದ ಪಂಚಾಯಿತಿಗೆ ಯಾವ ಆದಾಯವೂ ಬರದ ದುಸ್ಥಿತಿ ನಿರ್ಮಾಣವಾಗಿದೆ। ವಾಟರ್ ಮ್ಯಾನ್ಗೆ ತಿಂಗಳು ವೇತನ ಆಗುತ್ತಿಲ್ಲ। ಪೈಪ್ ದುರಸ್ತಿ ಮಾಡುವವರು ಅಗತ್ಯ ಸಾಮಗ್ರಿಗಳನ್ನು ಅಂಗಡಿಯಿಂದ ಸಾಲ ಪಡೆದು ದುರಸ್ತಿ ಮಾಡುವ ಪರಿಸ್ಥಿತಿ ಇದೆ। ಇದು ವಿಟ್ಲ ಪಟ್ಟಣ ಪಂಚಾಯಿತಿಯಲ್ಲಿ ನಡೆಯುತ್ತಿರುವಂತಹ ನಿತ್ಯ ಕರ್ಮಗಳು ಎಂದು ಸದಸ್ಯರು ವಿವರಿಸಿದರು। 18 ವಾರ್ಡ್ಗಳಿಗೆ ಓರ್ವ ಪೈಪ್ ದುರಸ್ತಿ ಮಾಡುವ ವ್ಯಕ್ತಿ ಇದ್ದು ಆತನಿಂದ ಎಲ್ಲ ಕಡೆಯಲ್ಲಿ ಕೆಲಸ ನಿರ್ವಹಿಸಲಾಗುತ್ತಿಲ್ಲ। ವರ್ಷಗಳಿಂದ ಜನ ತಮಗೆ ಅಗತ್ಯವಾಗಿರುವ ಕೆಲಸಗಳಿಗೆ ನಿತ್ಯ ಪಂಚಾಯಿತಿಗೆ ಬರುವ ಪರಿಸ್ಥಿತಿ ಇದೆ ಎಂದು ಈ ಸಂದರ್ಭದಲ್ಲಿ ಚರ್ಚೆ ನಡೆಸಲಾಯಿತು। ಗೊತ್ತಾವಡನೆ ಬರ್ತಾರೆ